ವಾಮಂಜೂರು ಜನವಸತಿ ಪ್ರದೇಶವಾದ ಓಂಕಾರ ನಗರದಲ್ಲಿ ಅಣಬೆ ಉತ್ಪಾದನಾ ಘಟಕದ ವಿರುದ್ಧ ಒಂದಷ್ಟು ಹೋರಾಟಗಳು ನಡೆದಿತ್ತು. ಇದೀಗ ವೈಟ್ ಗ್ರೋ ಅಗ್ರಿ ಎಲ್ಎಲ್ಪಿ ಅಣಬೆ ಉತ್ಪಾದನಾ ಘಟಕದ ಪರ ಜಿಲ್ಲಾಡಳಿತ ಏಕಪಕ್ಷೀಯ ತೀರ್ಪು ನೀಡಿದೆ ಎಂದು ಆರೋಪಿಸಿ ಅಣಬೆ ಫ್ಯಾಕ್ಟರಿ ವಿರೋಧಿ ಹೋರಾಟ ಸಮಿತಿ ಕಾರ್ಯಕರ್ತರು ಭಾನುವಾರ ಪಾದಯಾತ್ರೆ ಮೂಲಕ ಸ್ಥಳೀಯ ಸರ್ವಧರ್ಮೀಯರ ಕ್ಷೇತ್ರಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿದ್ದ ಸಮಿತಿ ವಾಮಂಜೂರಿನಲ್ಲಿ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಿ ಅಣಬೆ ಫ್ಯಾಕ್ಟರಿಯ ದುರ್ವಾಸನೆ ತಡೆಯುವಂತೆ ಹಾಗೂ ವಿಷಯುಕ್ತ ರಾಸಾಯನಿಕ ಅನಿಲ ಹರಡದಂತೆ ಆಗ್ರಹ ಮಾಡಲಾಗಿತ್ತು. ಒಂದು ಹಂತದಲ್ಲಿ ಪ್ರತಿಭಟನೆ ನಿಗಮದ ಜಿಲ್ಲಾಧಿಕಾರಿ ದುರ್ವಾಸನೆ ಮುಕ್ತಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಫ್ಯಾಕ್ಟರಿ ಆಡಳಿತಕ್ಕೆ ಸೂಚಿಸಿ ಅಲ್ಲಿ ತನಕ ತಾತ್ಕಾಲಿಕವಾಗಿ ಮುಚ್ಚುವಂತೆ ಆದೇಶಿಸಿದ್ರು. ಜಿಲ್ಲಾಧಿಕಾರಿ ಆದೇಶದಲ್ಲಿ ಸೂಚಿಸಿದಂತೆ ಮಹಾನಗರ ಪಾಲಿಕೆ ಆಯುಕ್ತರು, ಪರಿಸರ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಳಗೊಂಡ ತಜ್ಞರ ಸಮಿತಿ ಸಂತ್ರಸ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಫ್ಯಾಕ್ಟರಿ ಮಾಲೀಕರ ಪರ ವರದಿ ನೀಡಿದೆ ಎಂದು ಆರೋಪಿಸಿರುವ ಫ್ಯಾಕ್ಟರಿ ವಿರೋಧಿ ಸಮಿತಿ ಕಾರ್ಯಕರ್ತರು ಭಾನುವಾರ ವಾಮಂಜೂರಿನ ಶ್ರೀರಾಮ ಭಜನಾ ಮಂದಿರದಿಂದ ಪಾದಯಾತ್ರೆ ಮೂಲಕ ಇಸ್ಲಾಂ ಜುಮಾ ಮಸೀದಿ, ಅಮೃತೇಶ್ವರ ದೇವಸ್ಥಾನ ಮತ್ತು ಸೇಂಟ್ ಜೋಸೆಫ್ ದಿ ವರ್ಕರ್ಸ್ ಚರ್ಚ್ಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಪರಿಸರದ ಶುದ್ಧ ಗಾಳಿ, ಶುದ್ಧ ನೀರು ಮತ್ತು ನ್ಯಾಯೋಚಿತವಾಗಿ ಬದುಕುವ ಅವಕಾಶ ಕರುಣಿಸುವಲ್ಲಿ ಫ್ಯಾಕ್ಟರಿ ಮಾಲೀಕರಿಗೆ ಬುದ್ಧಿ ಕೊಡಬೇಕೆಂದು ಪ್ರಾರ್ಥನೆ ಸಲ್ಲಿಸಿದರು. ಜನತೆ ತುಂಬಾ ನೊಂದಿದ್ದಾರೆ. ಇದರಲ್ಲಿ ಹಿಂದೂ, ಮುಸಲ್ಮಾನ್ ಅಥವಾ ಕ್ರಿಸ್ತರು ಎಂಬ ಭೇದ ಭಾವವಿಲ್ಲ. ಎಲ್ಲರಿಗೂ ಉಸಿರಾಟ ಅಂತ ಹೇಳುವಂಥದ್ದು ಮೂಲಭೂತ ಹಕ್ಕು. ಅದನ್ನ ಪಡೆಯುವುದಕ್ಕಾಗಿ ನಾವೆಲ್ಲ ಹೋರಾಟ ನಡೆಸಿದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿನ ಮಸೀದಿಯವರು ನಮಗೆ ಸಂಪೂರ್ಣ ಸಹಕಾರ ನೀಡಿತು. ನಮ್ಮೆಲ್ಲರ ವಾಮಂಜೂರಿನ ಜನತೆಯ ಪರವಾಗಿ ದೇವರಲ್ಲಿ ಅತ್ಯಂತ ವಿನಯವಾಗಿ ಬೇಡಿಕೊಂಡಿದ್ದೇವೆ. ಕಾರಿಡು ಪ್ರವೃತ್ತಿಗಳಿಗೆ ಮತ್ತು ಶ್ರೇಕ ಹೊತ್ತು ಹುಟ್ಟಿ ಮತ್ತು ಜನ ಸೇರ್ಬೇಕ ಪ್ರಾರ್ಥನೆ ಮಾಡ್ತಾರೆ ಕಾಟ ವಿಶೇಷವಾಗಿ ಚಿತ್ರ ಫಲವನ್ನು ಹೊಂದಿದೆ ಶಾಸ್ತ್ರದ ವಿಧಾನಗಳು ಸಂದರ್ಭಗಳು ನಮ್ಮ ಊರನ್ನು ಸೇರಿದಂಚಿತ್ರ ಮಾನಗಾಯಚಿತ್ರ ಸ್ವಾಮಿ ಸಪರಿವಾರ ಸಹಿತ ಅಮೃತೇಶ್ವರನ ಜಾಗದ ನಮವುಳ್ಳ ಸಂದರ್ಭಗಳು ನಂತೆ ಒಂದಿಟ್ಟು 6ನೇ ಜಾಗದಲ್ಲಿ ಹಣದ ಅರ್ಥಾತ್ ಫ್ಯಾಕ್ಟ್ರಿ ಓಪನ್ ಆಗ್ತೈತಿ.